ರಾಜ್ಯಾದ್ಯಂತ ಕಬಾಬ್ ಮತ್ತು ಫಿಶ್ ಇದು ಎರಡಕ್ಕೂ ಕೂಡ ಕೃತಕ ಬಣ್ಣವನ್ನು ನಿಷೇಧ ಮಾಡಿ ಈಗ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿದೆ. ನೀವು ಇನ್ನು ಮುಂದೆ ಏನಾದರೂ ಹೋಟೆಲ್ಗೆ ಹೋಗಿ ಕಬಾಬ್ ತಿಂತೀರಿ ಅಥವಾ ನಿಮಗೆ ಇಷ್ಟವಾದಂತಹ ಮೀನು ಖಾದ್ಯಗಳನ್ನು ತಿಂತೀರಂತಾದರೆ ಅಲ್ಲಿ ಕೃತಕ ಬಣ್ಣಗಳನ್ನು ಬಳಕೆ ಮಾಡಿದರೆ ನೀವು ಕೂಡ ಕಂಪ್ಲೇಂಟ್ ಕೊಡ್ಬೋದು. ಇದಕ್ಕೆ ಕಾರಣ 1 ತಿಂಗಳ ಹಿಂದೆ ನಮ್ಮ ರಾಜ್ಯದಲ್ಲಿ ಗೋಬಿ ಮಂಚೂರಿ ಮತ್ತು ಕಾಟನ್ ಕ್ಯಾಂಡಿ ಇದನ್ನು ಬ್ಯಾನ್ ಮಾಡಿ ಆದೇಶವನ್ನು ಕೊಟ್ಟಿದ್ದರು. ಅದೇ ಸಂದರ್ಭದಲ್ಲಿ ಕರ್ನಾಟಕದ 36 ಕಡೆ ಕಬಾಬ್ನ ಮಾದರಿಯನ್ನು ಸಂಗ್ರಹಿಸಿ ಟೆಸ್ಟಿಗೆ ಅಂತ ಕೊಟ್ಟಿದ್ದರು. ಆ ಕಬಾಬ್ನ ಮಾದರಿಯಲ್ಲಿ ಯೆಲ್ಲೋ ಮತ್ತು ಕಾರ್ಮೋಸಿನ್ ಈ 2 ಮಾದರಿಗಳು ಕಂಡುಬಂದಿದೆ. ಈ ಕಾರ್ಮೋಸಿನ್ ಏನಿದೆ, ಈ ಕೃತಕ ಬಣ್ಣದ ಬಳಕೆಯಿಂದ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಈ ಕಬಾಬ್ ಫ್ರೈ ಮಾಡುವಾಗಿರ್ಬೋದು, ಮೀನಿನ ಫ್ರೈ ಮಾಡುವ ಸಂದರ್ಭದಲ್ಲಿ ಈ ಎಲ್ಲ ಕೃತಕ ಬಣ್ಣಗಳನ್ನು ಬಳಸಿ ಅದನ್ನು ಫ್ರೈ ಮಾಡಿದರೆ ಮನುಷ್ಯರ ಆರೋಗ್ಯಕ್ಕೆ ಅದು ಹಾನಿಕಾರಕ, ಕ್ಯಾನ್ಸರ್ ಕಾರಕ ಅಂಶಗಳು ಕೂಡ ಪತ್ತೆ ಆಗಿದೆ. ಹೀಗಾಗಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಆಯುಕ್ತರು ಆದೇಶವನ್ನು ಹೊರಡಿಸಿದ್ದಾರೆ. ಈ ಹಿಂದೆ ಕಾಟನ್ ಕ್ಯಾಂಡಿ, ಗೋಬಿಗೆ ಕೃತಕ ಬಣ್ಣ ಬಳಕೆ ನಿರ್ಬಂಧಿಸಲಾಗಿತ್ತು. ಅದರಲ್ಲಿ ಕಾಟನ್ ಕ್ಯಾಂಡಿಯಲ್ಲಿ ಹಾನಿಕಾರಕ ರೋಡಮೈನ್ ಬಿ ರಾಸಾಯನಿಕ, ಗೋಬಿ ಮಂಚೂರಿಯಲ್ಲಿ ಸನ್ಸೆಟ್ ಯೆಲ್ಲೋ ಬಣ್ಣ ಟಟ್ರಾಜಿನ್ ಪತ್ತೆಯಾಗಿತ್ತು. ಕಾಟನ್ ಕ್ಯಾಂಡಿಯಲ್ಲಿ ಹಾನಿಕಾರಕ ರೋಡಮೈನ್ ಬಿ. ಈ ಎಲ್ಲವೂ ಕೂಡ ನಮ್ಮ ಆರೋಗ್ಯ, ದೇಹವನ್ನು ಸೇರಿದರೆ ನಮ್ಮ ಆರೋಗ್ಯ ಹಾಳಾಗುತ್ತೆ, ಕ್ಯಾನ್ಸರ್ ಕಾಯಿಲೆ ಬರುವ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇದನ್ನೇ ಕಬಾಬ್ ಕಾಯಿಸುವಾಗಲೂ ಮೀನು ಕಾಯಿಸುವಾಗಲೂ ಈ ಕೃತಕ ಬಣ್ಣಗಳನ್ನು ಬಳಸಿದರೆ ಜನರ ಆರೋಗ್ಯಕ್ಕೆ ಪರಿಣಾಮ ಆಗುತ್ತೆ ಎನ್ನುವ ನಿಟ್ಟಿನಲ್ಲಿ ಕಬಾಬ್ ಮತ್ತು ಫಿಶ್ಗೆ ಕೂಡ ಈಗ ಗೋಬಿ ರೀತಿಯಲ್ಲೇ ಕೃತಕ ಬಣ್ಣಗಳ ನಿಷೇಧವನ್ನು ಹೇರಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ.